ಬಾರ್ಗೆ ಬಂದು ಹಪ್ತಾ ಕೊಡುವಂತೆ ಬೆದರಿಕೆಯೊಡ್ಡಿ ಬಾರ್ ಮ್ಯಾನೇಜರ್ಗೆ ಹಲ್ಲೆ ನಡೆಸಿದ ಘಟನೆ ಉಡುಪಿಯ ಶಿರೂರು ಎಂಬಲ್ಲಿ ನಡೆದಿದೆ. ಇಲ್ಲಿನ ನೀರ್ಗದ್ದಿಯ ಸಿಲ್ವರ್ ಆರ್ಚ್ ಫ್ಯಾಮಿಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಬಂದಿದ್ದ ಕಿರಣ್ ಪೂಜಾರಿ ಹಾಗೂ ಅಶೋಕ್ ಎಂಬುವರು ಬಾರ್ ಮ್ಯಾನೇಜರ್ ಅಶು ಶೆಟ್ಟಿ ಬಳಿ ಹಪ್ತಾ ಕೊಡುವಂತೆ ಬೆದರಿಕೆಯೊಡ್ಡಿದ್ದಾರೆ. ಈ ವೇಳೆಯಲ್ಲಿ ಮ್ಯಾನೇಜರ್ ಹಪ್ತಾ ನೀಡಲು ನಿರಾಕರಿಸಿದಾಗ ಏಕಾಏಕಿ ಬಾಟ್ಲಿಯಿಂದ ಅಶ್ವೀಜ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅಲ್ಲದೆ ಸ್ಥಳಕ್ಕೆ ಬಂದ ಬಾರ್ ಮಾಲೀಕ ಅಣ್ಣಪ್ಪ ಶೆಟ್ಟಿ, ರವಿ ಶೆಟ್ಟಿ, ಪ್ರಶಾಂತ್ ಶೆಟ್ಟಿ ಹಾಗೂ ಅಕ್ಷಯ್ ಆಚಾರ್ಯ ಅವರೊಂದಿಗೆ ಜಗಳಕ್ಕಿಳಿದು ತಲ್ವಾರ್ ಬೀಸಿದ ಪರಿಣಾಮ ರವಿ ಶೆಟ್ಟಿ, ಪ್ರಶಾಂತ್ ಶೆಟ್ಟಿ ಅವರಿಗೂ ಗಾಯಗಳಾಗಿವೆ. ಘಟನೆ ನಡೆದು ಬಹಳ ಹೊತ್ತಿನ ಬಳಿಕ ಅಲ್ಲೊಂದಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಘಟನೆ ಕುರಿತು ಬೈಂದೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.